ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಹೊಸ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಹೊಸ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರಾ. ಹಾಗೆಯೇ ಇವತ್ತು ನಮ್ಮ ಜೊತೆ ವಸುಧಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೀವು ಕಳೆದ ಸಲ ಬಂದಾಗ ಸ್ಪೆಷಲ್ ಆಗಿ ಏನು ಡಿಶ್ ಮಾಡಿದ್ರಿ ನೀವು? ಮಿಕ್ಸ್ ವೆಜಿಟೇಬಲ್ ಪರೋಟ ಮತ್ತೆ ದಿಢೀರ್ ಚಟ್ನಿ. ಇವತ್ತು ಸ್ಪೆಷಲ್ ಆಗಿ ಏನು ಮಾಡ್ತಾ ಇದ್ದೀರಾ? ಇವತ್ತು ಹಲಸಿನ ಬೀಜಂದು ಇದು 2 ರೆಸಿಪಿ ಮಾಡ್ತಾ ಇದ್ದೀನಿ. ಒಂದು ಸ್ವೀಟ್, ಒಂದು ಖಾರ. ಹಲಸಿನ ಬೀಜ, ಅದು ತುಂಬಾ ನ್ಯೂಟ್ರಿಯೆಂಟ್ಸ್ ಇದೆ ಅದರಲ್ಲಿ. ಕೆಲವು ಜನ ಗೊತ್ತಿಲ್ಲ ಅದು ಹಲಸಿನ ಬೀಜದ್ದು. ಸೊ ಹಾಗೆ ಬರೀ ಸಾಂಬಾರಿಗೆಲ್ಲ ಹಾಕುದು ಅದೆಲ್ಲ ಮಾಮೂಲಿ ಇರ್ತದೆ. ಅದು ಬಿಟ್ಟು ಹೌದು, ಈಗ ನಾರ್ಮಲ್ ಆಗಿ ಹಲಸಿನ ಹಣ್ಣೆಲ್ಲ ತಿನ್ನುವಾಗ ಬೀಜವನ್ನೆಲ್ಲ ಎಸಿತಾರೆ, ಆ ತರ ಎಲ್ಲ ಮಾಡ್ತಾರೆ. ಅದರಲ್ಲಿರುವಷ್ಟು ನ್ಯೂಟ್ರಿಯೆಂಟ್ಸ್ ಎಲ್ಲೂ ಇಲ್ಲ. ಹೌದು, ಅಡುಗೆಗೆಲ್ಲ ನಾರ್ಮಲ್ ಆಗಿ ಹಾಕ್ತಾರೆ. ಈಗ ಅದು ಸೌತೆ ಸಾಂಬಾರಿಗೆ ಜಾಸ್ತಿ ಹಾಕ್ತಾರೆ. ಹೌದು, ಇವಾಗ ಅದರಿಂದಲೇ 2 ರೆಸಿಪಿ ಮಾಡ್ತಾ ಇದ್ದೇನೆ. ಓಕೆ, ಎಲ್ಲವನ್ನ ಅಡುಗೆ ರೂಮಲ್ಲಿ ಮಾತಾಡುವ. ಓಕೆ, ಹಾಗಾದ್ರೆ ಅಡುಗೆ ರೂಮಿಗೆ ಹೋಗುವ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಸ್ವೀಟ್ ಮಾಡ್ತೀರಾ ಅಥವಾ? ಫಸ್ಟಿಗೆ ಸ್ವೀಟ್ ಮಾಡುವ. ಓಕೆ, ಹಲಸಿನ ಬೀಜದ ಸ್ವೀಟ್. ಅದಕ್ಕೆ ಏನು ಹೆಸರಿಟ್ಟಿದ್ದೀರಾ? ಅದಕ್ಕೆ ಹಲಸಿನ ಬೀಜದ ಉಂಡೆ ಅಂತ ಹೇಳಿ. ಉಂಡೆ, ಹಲಸಿನ ಲಾಡು ಸಹ ಹೇಳ್ಬೋದು, ಉಂಡೆ ಸಹ ಹೇಳ್ಬೋದು. ಓಕೆ, ಹಲಸಿನ ಬೀಜದ ಏನು ಸ್ವೀಟ್ ಲಾಡು ಅಂತ ಹೇಳ್ಬೋದಲ್ಲ? ಓಕೆ, ಏನು ಮಾಡುವಾಗ? ಅದಕ್ಕೆ ಹಸಿಯಾಗಿರೋದು ಹಲಸಿನ ಬೀಜ. ಇದಕ್ಕೆ ಬೇಯಿಸಬೇಕಂತಿಲ್ಲ. ಅಂದ್ರೆ ಬೇಯಿಸಬೇಕು ಅಂತಿಲ್ಲ ಅಂತ ಹೇಳಿದ್ರೆ ನೀವು ಈಗ ಪೌಡರ್ ಮಾಡಬೇಕು. ಪೌಡರ್ ಮಾಡಿ ಮತ್ತೆ ಅದನ್ನ ಫ್ರೈ ಮಾಡ್ಲಿಕ್ಕೆ ಉಂಟು. ನಾನು ನೀವು ಬೇಯಿಸಬೇಕು ಅಂತಿಲ್ಲ ಅಂದ್ರೆ ಹಸಿಯೇ ಕೊಟ್ಬಿಡ್ತೀರಾ ಅಂತ? ಇಲ್ಲ, ತುಪ್ಪ. ಇದಕ್ಕೆ ತುಪ್ಪ ಸಹ ಜಾಸ್ತಿ ಬೇಕಂತಿಲ್ಲ. ಈಗ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಇರೋರೆಲ್ಲ ತುಪ್ಪ ಎಲ್ಲ ಜಾಸ್ತಿ ರೈಟ್ ಆಗಿ ಉಂಟು. ಹಾಗೆ ಯಾವುದು ಹೆವಿ ಅಂತ ಏನಿಲ್ಲ. ಮತ್ತೆ ಏಲಕ್ಕಿ ಪುಡಿ. ನಂಗೆ ಇದು ಬೇಕು, ಮಿಕ್ಸಿ ಬೇಕು. ಅದಕ್ಕೆ ಹಲಸಿನ ಬೀಜನ ಹಾಕಿ ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಒಳ್ಳೆ, ಕಟ್ ಮಾಡಿದ್ರೆ ಸ್ವಲ್ಪ ಬೇಗ ಪುಡಿ ಆಗ್ತದೆ. ಹಾಗೆ ಇದನ್ನ ನೈಸ್ ಪೌಡರ್ ಮಾಡಿಬೇಕು. ಓಕೆ, ಬೇರೆ ಏನು ಹಾಕ್ಲಿಕ್ಕಿಲ್ಲ ಇದಕ್ಕೆ? ಇಲ್ಲ, ಅದಕ್ಕೆ ಅಷ್ಟೇ ಹಾಕಿ. ಓಕೆ, ಆಲ್ಮೋಸ್ಟ್ ಹಲಸಿನ ಬೀಜ ಹುಡಿ ಆಯ್ತಲ್ಲ? ಸಾಕಲ್ಲ? ಒಂದು ಬಾಣಲೆ ಬೇಕಾ? ಓಕೆ, ಹಾಗಾದರೆ ಒಲೆ ಒರೆಸ್ಬೇಕಲ್ಲ? ಫಸ್ಟ್ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿ. ಓಕೆ, ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ತುಂಬ ಪಾತ್ರೆ ಮಾಡಿದ್ರು ಸಹ ಇದಕ್ಕೆ ಕಡಿಮೆ ಇದರಲ್ಲಿ. ಲಾಡುಗೆಲ್ಲ ನಾವು ಜಾಸ್ತಿ ಪಾತ್ರೆ ಯೂಸ್ ಮಾಡಿದ್ರೆ, ನಾನು ಕೆಲಸಕ್ಕೆಲ್ಲ ಹೋಗುವಾಗ ನಮಗೆ ಆ ಪಾತ್ರೆಯಿಂದ ತೊಳೆದು ಟೈಮ್ ಬೇಕಲ್ಲ, ಅದಕ್ಕೆ ಸಾಧಾರಣ 1-2 ಪಾತ್ರೆಲೇ ಸುಧಾರಿಸಿದೆ. ಈ ಹಲಸಿನ ಬೀಜ ಉಂಟಲ್ಲ, ನಮ್ಮ ಸಾಧಾರಣ ವೆಜಿಟೇರಿಯನ್ಸಿಗೆಲ್ಲ ಈಗಿನ ತರಕಾರಿಲೆಲ್ಲ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಇರುತ್ತಲ್ಲ, ಈ ಹಲಸಿನ ಬೀಜದಲ್ಲೆಲ್ಲ ಪ್ರೋಟೀನ್ಸ್, ನ್ಯೂಟ್ರಿಯೆಂಟ್ಸ್ ಎಲ್ಲ ತುಂಬಾ ಇದೆ ಹಲಸಿನ ಬೀಜದಲ್ಲಿ. ಅದು ಹಿಮೋಗ್ಲೋಬಿನ್ ಅದರಲ್ಲಿ ಇದೆ. ನಮ್ಮ ಇದೆಲ್ಲ ಕಮ್ಮಿ ಆದಾಗ ಬ್ಲಡ್
ಹಿಮೋಗ್ಲೋಬಿನ್ ಆಗ್ತದೆ. ಮತ್ತೆ ಈವನ್ ಇದು ನಿಮ್ಮ ಬೌಲ್ ಮೂವ್ಮೆಂಟ್ಸ್, ನಮ್ಮ ಡೈಜೆಷನಿಗೆ, ಅದಕ್ಕೆ ನಿಮ್ಮ ವೆಯ್ಟ್ ಲಾಸಿಗೆ ಎಲ್ಲ ಅದಕ್ಕೆ ಎಲ್ಲದಕ್ಕೂ ಸಾಧಾರಣ ಅದರಲ್ಲಿ ಕಂಟೆಂಟ್ಸ್ ಇದೆ, ನ್ಯೂಟ್ರಿಯೆಂಟ್ಸ್. ಇದು ಆರೋಗ್ಯಕ್ಕೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ಆದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ಸ್ ಇದೆ, ಆದ್ರೆ ಲಿಮಿಟ್ ಅಲ್ಲಿ ತಿಂದ್ರೆ ಏನಾಗುದಿಲ್ಲ. ಹಾಗೆ ನೋಡಿದ್ರೆ ಎಲ್ಲದರಲ್ಲೂ ಇರ್ತದೆ ಹಾಗೆ. ಮಳೆಗಾಲದಲ್ಲಿ ಹಲಸಿನ ಹಣ್ಣು ಕೂಡ ಜಾಸ್ತಿ ಅದನ್ನ ಶೇಖರಿಸಿದ್ರೆ ಡ್ರೈ ಮಾಡ್ತಾರಲ್ಲ, ಅದಕ್ಕೇನು ಸಂತಣಿ ಅಂತೆಲ್ಲ ಹೇಳ್ತಾರಲ್ಲ, ಅಂದ್ರೆ ಅದನ್ನ ಹಲಸಿನ ಬೀಜ ಫುಲ್ ಡ್ರೈ ಮಾಡಿ ಹಾಗೆ ತಿಂತಾರೆ. ಹೌದೌದು. ಮುಂಚೆ ಕಾಲದಲ್ಲೆಲ್ಲ ಇದ್ಲು ಅದಕ್ಕೆಲ್ಲ ಹಾಕಿ ಸೌದೆ ಒಲೆ ಹಾಕಿ ಅದನ್ನೆಲ್ಲ ಸುಟ್ಟು ತಿಂತೀವಿ ನಾವು ಸಣ್ಣದೆಲ್ಲ. ಅವಾಗೆಲ್ಲ ಈ ಇಂಗ್ರೀಡಿಯಂಟ್ ನಮ್ಗೆ ಇದೆಲ್ಲ ಗೊತ್ತಿರಲಿಲ್ಲ. ಇದು ಆಗಿದೆಲ್ಲ ಆಫ್ ಮಾಡಿ ಸ್ಲೋ ಮಾಡೋದು. ಅದಕ್ಕೆ ಡೈರೆಕ್ಟ್ ಹಾಕೊಳ್ತೀರಾ? ಅದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕಿ ಇದನ್ನ ಫ್ರೈ ಮಾಡಿ ಈ ಪುಡಿ ಮಾಡಿದ್ದನ್ನ ಅದಕ್ಕೆ ಹಾಕಿ. ಇದು ಹಲಸಿನ ಬೀಜವನ್ನು ಮೊದಲೇ ಬೇಯಿಸಿ ಕೂಡ ನಾವು ಅದು ಇದಕ್ಕೆ ಅದು ಹಲ್ವಾ ಎಲ್ಲ ಮಾಡುವಾಗ ಹಲ್ವಾಕ್ಕೆಲ್ಲ ಹಾಕೋದಾದ್ರೆ ಇದು ಇದರಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿದ್ರೆ ಅದರಲ್ಲಿ ಪುಡಿ ಮಾಡಿರ್ತೇವಲ್ಲ ಬೇಯ್ತದೆ ಅದರಲ್ಲಿ. ಮತ್ತೆ ಲಾಡಿಗೆ ಈ ತರ ಏನು ಲಾಡು ತರ ಮಾಡುದಾದ್ರೆ ಹಲಸಿನ ಉಂಡೆ ತರ ಮಾಡುದಾದ್ರೆ ಈ ತರ ಮಾಡುದು. ಹಲ್ವಾ ಮಾಡುದಾದ್ರೆ ಬೇಯಿಸಿ ಮತ್ತೆ ಅದನ್ನ ರುಬ್ಬಿ ಬೆಲ್ಲ ಎಲ್ಲ ಹಾಕಿ ಅದು ಬೇರೆ ಟೇಸ್ಟ್ ಬರ್ತದೆ. ತೆಂಗಿನಕಾಯಿ ಸಹ ಪುಡಿ ಹಾಕಿ ಜೊತೆ ಹುರಿಬೇಕಾ? ಅಲ್ಲ, ಇದು ಪುಡಿ ಆಗಬೇಕು ಸ್ವಲ್ಪ. ಸ್ಲೋಲಿ ಉಂಟು ಇರಲಿಲ್ಲ, ಸ್ಲೋಲಿ ಹುರ್ಕೊಂಡಿದ್ದು ಆದ್ರೂ ಹುಡಿ ಆಗ್ಬೇಕು. ಅದನ್ನ ಸ್ವಲ್ಪ ಅದಕ್ಕಂದ್ರೆ ಅದು ನೈಸ್ ಉಂಟಲ್ಲ, ಇದು ಸ್ವಲ್ಪ ದಪ್ಪ ಆದ್ರೆ ಬಾಯಿಗೆ ಸಿಗ್ತದೆ ಹಾಗೆ. ಒಂದು 4 ಸುತ್ತಲ್ಲ? 4 ಸುತ್ತಾದ್ರೆ ಅದು ನೈಸ್ ಆಗ್ತದೆ. ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಇದು ಹಸಿ ಇದೆ ಅಲ್ಲ, ಅದು ತುಪ್ಪದಲ್ಲಿ ಹುರುವಾಗ ಅದು ವಾಸನೆ ಹೋಗ್ತದೆ. ಈಗ ಮಳೆಗಾಲದ ಸೀಸನ್ ಅಲ್ಲ, ಎಲ್ಲರ ಮನೇಲಿ ಇರ್ತದೆ ಹಲಸಿನ ಬೀಜ. ಹಳ್ಳಿಯವರಿಗಾದ್ರೆ ಸಿಗ್ತದೆ ಬೇಕಾದ್ರೆ, ಪೇಟೆಯವರಿಗೆ. ಇವಾಗ ಮಳೆಗಾಲದಲ್ಲಿ ನಮಗೆ ತಿನ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ಮನೆಯಲ್ಲಿ ಮಾವಿನ ಹಣ್ಣು ಇರುತ್ತೆ, ಹಲಸಿನ ಹಣ್ಣು ಇರುತ್ತೆ. ಹೌದು, ಹಾಗಾಗಿ ಏನು ಫುಡ್ಡಿಗೆ ಏನು ಕೊರತೆ ಇಲ್ಲಲ್ಲ. ಮಳೆ ಬರುವಾಗ ತಿನ್ನೋದೇ ಕೆಲಸ. ಮತ್ತೆ ಮಳೆಗಾಲ ಆದ್ಮೇಲೆ ವೆಯ್ಟ್ ರಿಡ್ಯೂಸ್ ಮಾಡುತ್ತೆ. ಮಳೆಗಾಲ ತಿನ್ನೋದಲ್ಲ, ಎಣ್ಣೆದು ವ್ಯಾಯಾಮ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ತರ ಫುಡ್ ಎಲ್ಲ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆದಿರುವಾಗ ತಿನ್ಬೋದಲ್ಲ, ನ್ಯಾಚುರಲ್ ಫುಡ್. ಡೈಲಿ ಇದನ್ನು ಒಂದೊಂದು ತಿಂದ್ರೆ. ಇದು ಲೈಟ್ ಬ್ರೌನ್ ಆಗಿ ಬಂದಿದೆ. ಈಗ ತೆಂಗಿನಕಾಯಿ ಹಾಕ್ತೇನೆ. ಒಂದು ಅರ್ಧ ಕಪ್ನಷ್ಟು ಹಾಕಿದ್ದೇನೆ. ಅರ್ಧ ಕಪ್ನಷ್ಟು ತೆಂಗಿನಕಾಯಿ, ಅದೊಂದು ಕಪ್ಪು ಇದು ಹಾಕಿದ್ದೇನೆ. ಒಂದು ಚಿಪ್ ಅದು ಪುಡಿ ಮಾಡಿ ಆದಾಗ 1 ಕಪ್ ಅಷ್ಟು ಆಗಿದೆ. ಸಾಕಲ್ಲ? ಸಾಕು. ಇದು ಸ್ವಲ್ಪ ಬಿಸಿ ಆಗ್ಬೇಕು ಅದ್ರೊಟ್ಟಿಗೆ, ಹಸಿ ಸ್ವಲ್ಪ. ಹೌದು, ಯಾಕಂದ್ರೆ 4 ದಿವಸ ಇಡುವಾಗ ಹಸಿ ಇದ್ರೆ ಮತ್ತೆ ಅದು ಇದನ್ನು 4 ದಿವಸ ಎಲ್ಲ ಇಡ್ಲಿಕ್ಕೆ ಆಗ್ತದೆ. ಇದಕ್ಕಂದ್ರೆ ಬಿಸಿ ಮಾಡಿರ್ತೇವಲ್ಲ, ಮತ್ತೆ ಬೆಲ್ಲದ ಪಾಕದಲ್ಲಿ ಹಾಕಿ. ಮತ್ತೆ ನೀರೇ ಹಾಕಿರಲ್ಲ ನೋಡಿ? ನೀರು ಹಾಕುದಿಲ್ಲ. ನಿಮ್ಮ ಏನು ಬ್ರಾಹ್ಮಿಣ್ಸ್ ಇದರೆಲ್ಲ ಜಾಸ್ತಿ ಫುಡ್ಗಳನ್ನೆಲ್ಲ ಮಾಡ್ತಾರೆ, ಅಂದ್ರೆ ಸ್ವಲ್ಪ ಬಿಡುದಿಲ್ಲ. ಹಲಸಿನ ಹಣ್ಣಿದ್ದು ಮೇಲಿದೆ ಇದು ಸೊಂಟೆ ಹೇಳಿ ನಾವು ತಿಂಡಿ ಮಾಡೋದು, ಅದು ಬೆಸಳಿದಲ್ಲಿ. ಹೌದು, ಅದನ್ನು ಕೂಡ ಮಾಡ್ತಾರೆ, ಹಪ್ಪಳ ಎಲ್ಲ. ಹೌದು, ಚೆನ್ನಾಗಿರುತ್ತೆ, ಅದು ಕೂಡ ಒಳ್ಳೆ ಇರುತ್ತೆ. ಹೌದು, ಈಗ ಎಲ್ಲ ಇದು ಸಹ ಹೋಳಿಗೆ ಎಲ್ಲ ಮಾಡ್ಲಿಕ್ಕೆ ಈಗ ಮದುವೆ ಮನೆಯಲ್ಲೆಲ್ಲ ಶುರು ಮಾಡಿದ್ದಾರೆ. ಹೌದಾ? ಹಲಸಿನ ಹಣ್ಣಿದ್ದು ಹೋಳಿಗೆ ಎಲ್ಲ. ಮತ್ತೆ ಹಲಸಿನ ಹಣ್ಣು ಸಹ ತುಂಬಾ ಒಳ್ಳೇದಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತೆ ಸೀಸನಲ್ ತಿನ್ನಲೇಬೇಕು. ಇದು ಹುರಿದಾಗಿದೆ. ಈಗ ಇದನ್ನ ಈ ಬೌಲಿಗೆ ಹಾಕ್ತೇನೆ, ಮತ್ತೆ ಬೆಲ್ಲದ ಪಾಕ ಮಾಡ್ಲಿಕ್ಕೆ ಉಂಟು. ಇದರಲ್ಲೇ ಮಾಡುವ, ಸುಮ್ಮನೆ ಜಾಸ್ತಿ ಪಾತ್ರೆ ಯೂಸ್ ಮಾಡೋದು, ಮತ್ತೆ ಯಾರು ಅದಕ್ಕೆ ಟೈಮ್ ಎಲ್ಲ ಸ್ಪೆಂಡ್ ಮಾಡೋದು. ನನ್ನ ಪಾಲಿಸಿ ಹಾಗೆ, ಆದಷ್ಟು ಕಡಿಮೆ ಟೈಮಲ್ಲಿ. ನಾವೆಲ್ಲ ಅಡುಗೆ ಮಾಡಿದ್ರೆ ಇದ್ದ ಪಾತ್ರೆನೆಲ್ಲ ಇದು ಮಾಡಿ ಇರ್ತೇವೆ, ಆದ್ರೆ ನೀವು ಆದ್ರೆ ಒಂದೇ ಪಾತ್ರೆಯಲ್ಲಿ ನೋಡಿ ಎಷ್ಟು ಅಡುಗೆ ಹೋಗ್ತದೆ. ಟೈಮ್ ಇಲ್ಲ ಅಲ್ಲ. ಈಗ ಬೆಲ್ಲ ಹಾಕ್ತೇನೆ. ಬೆಲ್ಲ ಅಲ್ಲ? ಒಂದು ಅರ್ಧ ಕಪ್ಪಿನಷ್ಟು ಬೆಲ್ಲ ಅಲ್ಲ? ನಮಗೆ ರುಚಿಗೆ ಈ ಸ್ವೀಟ್ ನಮಗೆ ಎಷ್ಟು ಬೇಕು ಅಷ್ಟು ಅಂದಾಜಲ್ಲಿ ಹಾಕಿ. ಬೆಲ್ಲಕ್ಕೆ ನೀರು ಹಾಕಬೇಕಾ ಹೇಗೆ? ಇದಕ್ಕೆ ಸ್ವಲ್ಪ ಹಾಕಬೇಕು, ಅದು ಎಳೆ ಪಾಕ ಬರಬೇಕು ಚೂರು, ಸ್ವಲ್ಪ ಸಾಕು. ಸಾಕು. ಅಂದ್ರೆ ಇದು ಬೆಲ್ಲದ ನೀರು ಹಾಕ್ಬೇಕಾ?
ನೀರು ಅದು ಕರೆಗೆ ಎಳೆಪಾಕ, ಒಂದು ಎಳೆಪಾಕ ಹೇಳ್ತಾರೆ. ಅಂದರೆ ಹೀಗೆ ಕೈ ಹೋಗುವಾಗ ಒಂದು. ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಇದ್ದರೆ ಈ ಥರ ಸ್ವೀಟ್ ಮಾಡಿಟ್ರೆ ಚೆನ್ನಾಗಿರುತ್ತಲ್ಲ. ಹೌದು. ನಿಮ್ಮ ಮನೆಯಲ್ಲೆಲ್ಲ ಮಕ್ಕಳೆಲ್ಲ ಹೇಗೆ ಚಿಕ್ಕವರಿದ್ದರೆ ಹೇಗೆ? ಇಲ್ಲ ಇಲ್ಲ, ಇಬ್ಬರು ಹೆಣ್ಮಕ್ಳು, ಒಬ್ಳು ಇಂಜಿನಿಯರಿಂಗ್ ಮಾಡ್ತಿದ್ದಾಳೆ ಸೆಕೆಂಡ್ ಇಯರ್, ಇನ್ನೊಬ್ಳು ಸೆಕೆಂಡ್ PUC ಈಗ ಹೋಗ್ತಾ ಇದ್ದಾಳೆ. ಇಬ್ಬರು ಹೆಣ್ಮಕ್ಳು. ಹಾಸ್ಟೆಲ್ ಅಥವಾ ಮನೆಯಲ್ಲಿ? ಇಲ್ಲ ಇಲ್ಲ, ಮನೆಯಿಂದಾನೆ. ಹಾಸ್ಟೆಲ್ ಪ್ರಿಫರ್ ಮಾಡೋದಿಲ್ಲ. ಹಾಗಾದ್ರೆ ಅವರಿಗೆ ಈ ಥರ ಸ್ವೀಟ್ ಎಲ್ಲ ರೆಡಿ ಇರುತ್ತೆ ಅಲ್ಲ, ಅದು ಒಳ್ಳೇದು ನೋಡಿ. ಮನೆಯಲ್ಲಿ ಮನೆಯ ಕೆಲವು ಅಡಿಗೆಗಳನ್ನೆಲ್ಲ ಕಲ್ತ್ಕೊಳ್ಳೋದು ಮಾಡ್ತಾರೆ. ಸಂಜೆ ಹೊತ್ತು ಹೆಲ್ಪ್ ಮಾಡ್ತಾರೆ ಇಬ್ಬರು ಸಹ, ಇಬ್ಬರು ಮಕ್ಕಳು. ನಾನು ಸಂಜೆ ಬೆಳಗ್ಗೆ ನನಗೆ ಅಂದರೆ ನಮ್ಮದು ಶಾಪ್ ಉಂಟು, ಬಿಸ್ನೆಸ್ ಉಂಟು, ಸೊ ಬೆಳಗ್ಗೆ ಹೋಗಿ ಸಂಜೆ ಆಗ್ತದೆ ಬರುವಾಗ. ಓಕೆ, ಏನು ಬಿಸ್ನೆಸ್ ಅಂದರೆ? ನಮ್ಮದು ನಾವು ಡಿಸ್ಟ್ರಿಬ್ಯೂಟರ್ಸ್. ಹೌದಾ? ಓಕೆ. ಹಾಗೆ ಬೆಳಗ್ಗೆ ಎಲ್ಲ ಮಾಡಿ ಹೋಗ್ತೇನೆ, ಮಧ್ಯಾಹ್ನಕ್ಕೆ ಸಂಜೆಗೆ ಮಗಳು ಮಾಡ್ತಾಳೆ. ಮಕ್ಕಳಿಬ್ಬರಲ್ಲಿ ಮನೆಯಲ್ಲಿ ಜನರು ಇದ್ರು ಕೂಡ ಅಡಿಗೆ ಕೂಡ ಎಲ್ಲ ಹೆಲ್ಪ್ ಆಗ್ತದೆ. ಹೆಲ್ಪ್ ಆಗ್ತದೆ. ಈಗ ಆಗಿದೆ. ನಾನು ಇದಕ್ಕೆ ಈ ಫ್ರೈ ಮಾಡಿದ್ದು ಹಲಸಿನ ಬೀಜದ ಪುಡಿದು ಮತ್ತೆ ಗೋಡಂಬಿ ದ್ರಾಕ್ಷಿ ಎಲ್ಲ ಇದಕ್ಕೆ, ತೆಂಗಿನಕಾಯಿ ಇದೆಲ್ಲ ಇದಕ್ಕೆ ಹಾಕ್ತೇನೆ. ಮತ್ತೆ ಅದರೊಟ್ಟಿಗೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೇನೆ. ಸ್ಟವ್ ಆನಲ್ಲಿ ಉಂಟು, ಇರಲಿಲ್ಲ ಅದಿರಲಿ, ಸ್ವಲ್ಪ ಬಿಸಿ ಮಿಕ್ಸ್ ಆಗಲಿ. ಮಿಕ್ಸ್ ಆದಮೇಲೆ ಆಲ್ಮೋಸ್ಟ್ ರೆಡಿ ಅಲ್ಲ ಈಗ ನಮ್ಮದು? ಆಲ್ಮೋಸ್ಟ್ ರೆಡಿ, 90% ರೆಡಿ. ಉಂಡೆ ಆಗಲಿಕ್ಕೆ ಮಾತ್ರ. ಉಂಡೆ ಅದು 2 ನಿಮಿಷದಲ್ಲಿ ಆರ್ತದಲ್ಲ, ಮತ್ತೆ ಉಂಡೆ ಓಕೆ. ಈಗಂತೂ ಸಾಕಾಗಿ ಗೊತ್ತೇ ಆಗ್ಲಿಕ್ಕಿಲ್ವಾ ಅಂತ ಹಲಸಿನ ಬೀಜ ಅಂತ. ಕೊಬ್ಬರಿ ಮಿಠಾಯಿ ಕಂಡಂಗೆ ಕಾಣ್ತದೆ. ಹೌದೌದು. ಹೆಚ್ಚಿನವರು ಹಲಸಿನ ಹಣ್ಣೆಲ್ಲ ಇದ್ರೆ ಬೀಜವನ್ನು ವೇಸ್ಟ್ ಮಾಡೋದೇ ಜಾಸ್ತಿ ಅಲ್ಲ. ಹೌದು, ಗೊತ್ತಿಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಇಷ್ಟು ಹೆಲ್ತ್ ಕಾನ್ಶಿಯಸ್ ಹಾಗೆಲ್ಲ ಇರಲಿಲ್ಲ ಅಲ್ಲ. ಹೌದೌದು. ಇದಾಗಿದೆ, ನಾನು ಆಫ್ ಮಾಡ್ತೇನೆ. ಮತ್ತೆ ಈಗ ಸ್ವಲ್ಪ ಆರ್ಲಿಕ್ಕೆ ಈ ಪಾತ್ರೆಗೆ ಹಾಕ್ತೇನೆ ನಾನು. ಅದೇ ಪಾತ್ರೆ ಹಾಕ್ತಿದ್ರಾ? ಅದಕ್ಕೆ ಹಾಕ್ತೇನೆ. ಅದರಲ್ಲಿ ಆರಿದ ನಂತರ ಉಂಡೆ ಕಟ್ಟೋದು. ಈಗ ಸ್ವಲ್ಪ ಆರಬೇಕಲ್ಲ. ಈಗ ಆಲ್ಮೋಸ್ಟ್ ರೆಡಿಯಾ? ಸ್ವಲ್ಪ ಬಿಸಿ ಬಿಸಿ ಇದ್ರೆ ಚಂದ. ಬಿಸಿ ಬಿಸಿಲಿ ಆಗ್ತದೆ, ಕೈಗೆ ಹಿಡಿಯೋಷ್ಟು ಬಿಸಿ ಇದ್ರೆ. ಓಕೆ, ಪ್ಲೇಟ್ ಬೇಕು. ನಿಮಗೆ ಬೇರೆ ಈ ಲಡ್ಡು ಎಲ್ಲ ತುಪ್ಪ ತುಂಬ ಹಾಕಿ ಕೈಗೆ ತುಪ್ಪ ಸವರಿ ಎಲ್ಲ ಮಾಡಬೇಕು, ಹಾಗೆಲ್ಲ ಇರ್ತದೆ. ಇದಕ್ಕೆ ನೋಡಿ ಇದರಲ್ಲೇ ಉಂಟು. ಹೌದು, ಇದು ಕೂಡ ಜಾಸ್ತಿ ಮತ್ತೆ ಆಯಿಲ್ ಅಂಶ ಕೂಡ ಇಲ್ಲ ಅಂತ ಹೇಳಿದ್ರಲ್ಲ. ಹೌದು, ಹಾಗೆ ಜಾಸ್ತಿ ಅದೇ ತೆಂಗಿನಕಾಯಿ ಎಲ್ಲ ಹಾಕಿದ ಕಾರಣ ಅದರಲ್ಲೇ ಸಾಕು. ಹೌದು. ಇದು ಸ್ವಲ್ಪ ಹೊತ್ತು ಬಿಟ್ರೆ ಏನು ಗಟ್ಟಿ ಆಗ್ತದೆ, ಹೇಗೆ? ಸ್ವಲ್ಪ ಡ್ರೈ ಆಗ್ತದೆ. ಓಕೆ, ಸ್ಮೂತ್ ಇರುತ್ತೆ. ಸ್ಮೂತ್ ಇರ್ತದೆ, ಚೂರು ಡ್ರೈ ಆಗ್ತದೆ ಅಷ್ಟು. ನಮ್ಮ ರವೆ ಉಂಡೆ ಎಲ್ಲ ಮಾಡುವಾಗ ಅದರಲ್ಲಿ ಅಷ್ಟು ಡ್ರೈನೆಸ್ ಬರುವುದಿಲ್ಲ. ಹುಡಿ ಇರುತ್ತೆ. ನಮ್ಮ ಜಾಕ್ ಫ್ರೂಟ್ ಸೀಡ್ ಲಡ್ಡು ರೆಡಿ ಆಗಿದೆ. ಈ ಲಡ್ಡು ಹೇಳ್ಬೋದು, ಉಂಡೆ ಹೇಳ್ಬೋದು, ಎಂತ ಸಹ ರೆಡಿ ಆಗಿದೆ. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕ್ತಾ ಇದ್ದೇನೆ. ಓಕೆ, ಪ್ಲೇಟ್ ಅಂತೂ ನಾನು ಆವಾಗಲೇ ರೆಡಿ ಮಾಡಿಟ್ಟಿದ್ರಿ. ನಿಮ್ಮ ಲಡ್ಡು ಆಗ್ಲಿಕ್ಕೆ ಮಾತ್ರ ಪಾರ ಕಾಯ್ತಾ ಇದೆ. ಓಕೆ, ಆದಷ್ಟು ಜನರು ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಹೌದು, ಅಂದ್ರೆ ಮನೆಯಲ್ಲೇ ಇದೆಲ್ಲ ಏನು ದುಡ್ಡು ಕೊಟ್ಟು ಖರ್ಚು ಮಾಡುವಂತದಲ್ಲ, ಫ್ರೀ ಆಗಿದೆ. ಹಲಸಿನ ಹಣ್ಣಿನ ಜೊತೆಗೆ ಬರ್ತದಲ್ಲ, ನಾವೇನು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕು ಅಂತ ಏನಿಲ್ಲ. ಆದ್ರೆ ನಾನ್ ತಗೋತೇನೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು, ಯಾಕಂದ್ರೆ ನಮ್ಗೆ ಸಿಗುದಿಲ್ಲ ಅಲ್ಲ, ಬೀಜ ಬೇರೆ ಮಾಡ್ತಾರೆ. ನಾನು ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಇನ್ನು ಕಾಸ್ಟ್ಲಿ ಅಂತ ಹೇಳ್ಬೋದಲ್ಲ. ಕಾಸ್ಟ್ಲಿ ಏನಿಲ್ಲ, ನಮ್ಮ ಹೆಲ್ತಿಗೋಸ್ಕರ ಖರ್ಚು ಮಾಡ್ಬೇಕು. ರೆಡಿ ಹಲಸಿನ ಬೀಜದ ಲಡ್ಡು ರೆಡಿ ಅಲ್ಲ, ಗಮ್ಮತ್ತುಂಟು. ನಾರ್ಮಲ್ ಆಗಿ ನಾವು ಈ ತರ ಲಾಡು ಎಲ್ಲ ತಿಂತೇವೆ, ಆದ್ರೆ ಈ ತರ ಸ್ಪೆಷಲ್ ಆಗಿ ಹಲಸಿನ ಬೀಜದ್ದು ಉಂಡೆ ಮಾಡಿ ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಳೆಗಾಲ ಎಲ್ಲ ಬಂದ್ರೆ ಒಂದು ಲೋಟದಲ್ಲಿ ಚಾ ಎಲ್ಲ ಇಟ್ಕೊಂಡು ಫುಲ್ ಖಾಲಿ ಮಾಡೋದು. ಖಾರ ಸಹ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ಮ್ಯಾಮ್ ಅಂತೂ ಸಾಕಾಗಿರುವಂತಹ ಹಲಸಿನ ಬೀಜದ ಉಂಡೆ ರೆಡಿ ಮಾಡಿಬಿಟ್ಟಿದ್ರೆ ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಹಲಸಿನ ಬೀಜದ ಲಾಡು ತಯಾರಿಸುವ ವಿಧಾನ. ಮೊದಲಿಗೆ ಹಲಸಿನ ಬೀಜವನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ಆನಂತರ ಇನ್ನಷ್ಟು ತುಪ್ಪ ಹಾಕಿ ಹಲಸಿನ ಬೀಜದ ಪುಡಿಯನ್ನು ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ಕಂದು ಬಣ್ಣ ಬಂದ ನಂತರ ತೆಂಗಿನ ತುರಿಯ ಪುಡಿ ಹಾಕಿ ಹುರಿಯಿರಿ. ಬಳಿಕ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಒಂದೆಳೆ ಪಾಕ ತಯಾರಿಸಿಕೊಳ್ಳಿ. ಪಾಕ ತಯಾರಾದ ನಂತರ ಹುರಿದಿಟ್ಟ ಪುಡಿ ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿ ಹುರಿದ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸಿ ಬೆರೆಸಿಕೊಳ್ಳಿ. ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ಆರೋಗ್ಯಕರವಾದ ಹಲಸಿನ ಬೀಜದ ಲಾಡು ತಯಾರು.
ಓಕೆ, ಸ್ಪೆಷಲ್ ಆಗಿ ಹಲಸಿನ ಬೀಜದ ಉಂಡೆ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ನಾನು ಟೆಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರಚಿಸುವ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂದಾಲ್, ತತೆನಾ ಸೂಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕಿಡಿ ಸ್ಪೆಷಾಲಿಟಿ, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ವಸುಧಾನಂದ್ ಸಾಗದಾಗಿರುವಂತಹ ಏನು ಹಲಸಿನ ಬೀಜದ ಉಂಡೆ ರೆಡಿ ಮಾಡಿರ್ತಾರೆ, ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಇವಾಗ ಹಲಸಿನ ಬೀಜದ್ದು ಪಕೋಡ. ಓಕೆ, ರೈನಿ ಸೀಸನ್ಗೆ ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಪಕೋಡ ತಿಂದ್ರೆ ಅದು ಸ್ವೀಟ್ ಒಟ್ಟಿಗೆ ಇದೊಂದು ತಿಂದ್ರೆ ಬಿಸಿ ಬಿಸಿದು ಪಕೋಡ. ಸಂಜೆಗೆ ಓಕೆ, ಅಂದ್ರೆ ಇದು ಸ್ವಲ್ಪ ಖಾರನೇ ಇರುತ್ತಾ ಹೇಗೆ? ನಮ್ಗೆ ಹೇಗ್ ಬೇಕೋ ಹಾಗೆ ಮೈಲ್ಡ್. ನಾನು ಸಾಧಾರಣ ಮೈಲ್ಡ್ ಹಾಕುದು, ತುಂಬಾ ಖಾರ ಈರುಳ್ಳಿ ಬಜ್ಜಿ ತರ ಅಂದ್ರೆ ಅಷ್ಟು ಖಾರ ಖಾರ ಜಾಸ್ತಿ ಬೇಕಿರೋರು ಹಾಕೊಳ್ಬೋದಲ್ಲ. ಓಕೆ, ಏನು ಮಾಡ್ಬೋದು ಈಗ ನೋಡಿ, ಇದು ಬೇಯಿಸಿದ ಹಲಸಿನ ಬೀಜ, ಬೇಯಿಸಿದ ಹಲಸಿನ ಬೀಜ. ಇದಕ್ಕೆ ಸ್ಟಾರ್ಟ್ ಮಾಡುವ ಈಗ. ಫಸ್ಟಿಗೆ ಇದನ್ನ ಪುಡಿ ನೀರು ಹಾಕದೆ ಸ್ವಲ್ಪ ಗ್ರೈಂಡ್ ಮಾಡಬೇಕು. ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಓಕೆ, ಹಾಗಾದ್ರೆ ಇದನ್ನ ಹಾಗೆ ಗ್ರೈಂಡ್ ಮಾಡಿ, ಅಂದ್ರೆ ಏನು ಬೇರೆ ಏನು ಮಿಕ್ಸ್ ಮಾಡ್ಲಿಕ್ಕಿಲ್ಲ? ಇಲ್ಲ, ಬೇಡ, ಅದಕ್ಕೇನು ಬೇಡ. ಓಕೆ, ನೀವು ನೀರು ಹಾಕದೆ ಕಡಿಬೇಕು ಅಂತ ಹೇಳಿದ್ರೆ ಇದು ಸ್ವಲ್ಪ ಉಂಡೆ ತರ ಆಗಿದೆ. ತುಂಬಾ ಕೆಲವೊಮ್ಮೆ ಕಡಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆ ಟೈಮಲ್ಲಿ ಹಾಕಬಹುದು ನೀವು ನೀರು. ಅಷ್ಟು ಈಗ ಮತ್ತೆ ಈ ನೀರುಳ್ಳೆಲ್ಲ ಹಾಕುದ್ರಿಂದ ನೀರು ಬಿಡ್ತದೆ ಅದರಲ್ಲಿ. ಪಕೋಡ ಆದ್ರಿಂದ ಜಾಸ್ತಿ ನೀರು ಸಹ ಹಾಕಬಾರ್ದಲ್ಲ. ಕಡಿಯುವಾಗ ಬೇಕಿದ್ರೆ ಸ್ವಲ್ಪ ನೀರು ಹಾಕಬಹುದು, ಬೇಕಿದ್ರೆ ಸ್ವಲ್ಪ ಹಾಕಬಹುದು. ಓಕೆ, ಈಗ ಇದಕ್ಕೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕುವ. ಕಡಲೆ ಹಿಟ್ಟು, ಇದಕ್ಕೆ ಬೇಕಾದ್ರೆ ಇದು ಸಹ ಹಾಕಬಹುದು. ನಮ್ಮ ಕಾರ್ನ್ ಫ್ಲೋರ್ ನಾನು ಹಾಕ್ಲಿಲ್ಲ, ಕಾರ್ನ್ ಫ್ಲೋರ್ ಹಾಕ್ಲಿಲ್ಲ, ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ತೇನೆ, ಒಂದು 2 ಸ್ಪೂನ್ ಅಷ್ಟು. ಇದು ಹೌದು, ಪಕೋಡ ಆದ್ಮೇಲೆ ಬೈಂಡಿಂಗ್ ಬೇಕಲ್ಲ. ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿ ಬರ್ಲಿಕ್ಕೆ ಅಕ್ಕಿ ಹಿಟ್ಟು 1 ಸ್ಪೂನ್ ಅಷ್ಟು ಹಾಕ್ತೇನೆ. ಮತ್ತೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಸ್ವಲ್ಪ ಜಾಸ್ತಿನೇ ಇದ್ರೆ ಚೆನ್ನಾಗಿರುತ್ತೆ. ಹೌದು, ನಿಮ್ಮ ಅಂತ ಹೆಂಗ್ ಹುಡುಗರಿಗೆಲ್ಲ ಸ್ವಲ್ಪ ಜಾಸ್ತಿ ಬೇಕಲ್ಲ. ಹೌದು, ಇದು ಹಿಂಗ್ ಅದು ಪರಿಮಳ. ಮತ್ತೆ ಇದು ಸ್ವಲ್ಪ ಹಲಸಿನ ಬೀಜ ವಾಯು ಅಲ್ಲ, ಅದಕ್ಕೆ ಹೌದು, ಅದಕ್ಕೆ ಇದು ಸರಿ ಆಗ್ತದೆ. ಇದು ಸ್ವಲ್ಪ ಜೀರಿಗೆ ಕೈಯಲ್ಲಿ ಸ್ವಲ್ಪ ಹೀಗೆ ಕ್ರಶ್ ಮಾಡಿ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಬರ್ತದೆ ಹಾಕುವಾಗ. ಮತ್ತೆ ಕರಿಬೇವು ಸಪೂರ ಕಟ್ ಮಾಡಿ ಹಾಕಿದ್ರೆ ತಿನ್ನುವಾಗ ಅದು ನಿಮಗೆ ಬಾಯಿಗೆ ಕೆಲವರೆಲ್ಲ ಕರಿಬೇವು ಎಸೆದು ಬಾಯಿಗೆ ಹೇಳಿ. ಇದು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಸಬ್ಸಿಗೆ ಸೊಪ್ಪು ಎಲ್ಲ ಇದ್ರೆ ಹಾಕ್ಬೋದು, ಮೆಂತೆ ಸೊಪ್ಪು, ಸಬ್ಸಿಗೆ ಅದೇನಾದ್ರು ಹಾಕ್ಬೋದು. ನೀರುಳ್ಳಿ ಸಪೂರ ಕಟ್ ಮಾಡಿದ್ದು, ಸಣ್ಣ ಕಟ್ ಮಾಡಿದ ಈರುಳ್ಳಿ, ಮತ್ತೆ ಸಣ್ಣ ಕಟ್ ಮಾಡಿದ್ದು ಹಸಿಮೆಣಸಿನಕಾಯಿ, ಸ್ವಲ್ಪ ಶುಂಠಿ ಪೇಸ್ಟ್ ಇಲ್ಲ, ಸಣ್ಣಗೆ ಕಟ್ ಮಾಡಿದ್ದು. ಮತ್ತೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕು, ರೆಡ್ ಚಿಲ್ಲಿ ಪೌಡರ್ ಅಂತ ಬಂದಾಗ ರೈಸ್ ಅವರ ಚಿಲ್ಲಿ ಪೌಡರ್ ಎಷ್ಟು ಇಷ್ಟೆಲ್ಲ ಅರ್ಧ ಸಾಕಲ್ಲ. ಅರಿಶಿನ ಸ್ವಲ್ಪ, ಗರಂ ಮಸಾಲೆ, ಇದು ಟರ್ಮರಿಕ್ ಅಲ್ಲ, ಸ್ವಲ್ಪ ಸಾಕು. ನೀವು ಭಯ ಪಡ್ತಾ ಇದ್ರಲ್ಲ? ಭಯ ಪಡಲಿಲ್ಲ, ಅದು ಜಾಸ್ತಿ ಬಿದ್ರೆ ಮತ್ತೆ ಅದು ಕಹಿ ಆಗ್ತದೆ. ಅರಿಶಿನ ಜಾಸ್ತಿ ಲಿಮಿಟ್ಗಿಂತ ಹಾಕೋದು. ಗರಂ ಮಸಾಲ 1/4 ಸ್ಪೂನ್, ಅಷ್ಟು ಬೇಡ, 1/4 ಸ್ಪೂನ್ ಸಾಕು. ಯಾಕಂದ್ರೆ ಗ್ರೀನ್ ಚಿಲ್ಲಿ ಉಂಟು, ರೆಡ್ ಚಿಲ್ಲಿ ಪೌಡರ್ ಉಂಟು. ಈಗ ಎಣ್ಣೆ ಒಂದು ಬಿಸಿಗಿಟ್ರೆ ಬಾಣಲೆ ಇರಬೇಕಲ್ಲ, ಆಯಿಲ್ ಹಾಕಬೇಕಾ? ಆಯಿಲ್ ಹಾಕಿದ್ದು ಬಿಸಿಯಾಗಿ, ಅಂದರೆ ಇದು ಸ್ವಲ್ಪ ಜಾಸ್ತಿ ಆಯಿಲ್ ಬೇಕಲ್ಲ. ಓಕೆ, ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಓಕೆ, ಆಲ್ಮೋಸ್ಟ್ ಆಯಿಲ್ ಅಂತೂ ಬಿಸಿಯಾಗಿದೆ. ಈಗ ಪಕೋಡ ಹಾಕುವ. ಪಕೋಡ ಈಗ ಆಯಿಲ್ಗೆ ಬೀಳ್ತುಂಟಲ್ಲ. ಮಾಮೂಲಿ ಪಕೋಡ ಹೇಗೆ ಸಹ ತಿಂತಾರೆ, ಅದ್ರ ಬದಲು ಇದನ್ನು ಹಾಕಿದ್ರೆ ಸ್ವಲ್ಪ ನ್ಯೂಟ್ರಿಷಿಯಸ್ ಇರ್ತದೆ. ಸ್ಪೂನಲ್ಲಿ ಹಾಕಿದ್ರೆ ಪಕೋಡ ಶೇಪ್ ಬರುವುದಿಲ್ಲ. ಹೌದು.
ಕೈಯಲ್ಲಿ ಹಾಕಿದರೆ ಸ್ವಲ್ಪ ಮತ್ತು ಕೈ ರೌಂಡ್ ಇರಬಾರ್ದಲ್ಲ ಪಕೋಡಕ್ಕೆ, ಮತ್ತು ಕೈ ರುಚಿ ಗೊತ್ತಾಗಬೇಕಾದ್ರೆ ಕೈ ರುಚಿ ಕೈಯಿಂದನೇ ಹಾಕಿ. ಹೌದು. ಓಕೆ, ಇದು ನಮ್ಮ ನಾರ್ಮಲ್ ಪಕೋಡ ಹಾಗೆ ಆ ಕಲರ್ ಬರೋದಿಲ್ಲ, ಸ್ವಲ್ಪ ಬ್ರೌನಿಶ್ ಬರ್ತದೆ. ನಮ್ದು ಇದ್ರ ಸ್ಕಿನ್ ಉಂಟಲ್ಲ ಹಾಂ ಹೌದು, ಜಾಕ್ ಫ್ರೂಟ್ಸ್, ಜಾಕ್ಫ್ರೂಟ್ಸ್ ಹೌದು, ಸ್ವಲ್ಪ ನಿಮ್ಮ ರಾಗಿ ಥರ ಕಾಣ್ತದೆ ಕಲರ್, ಹಾಂ ರಾಗಿ ಕಲರ್ ಬರ್ತದೆ. ಸ್ವಲ್ಪ ಈರುಳ್ಳಿ ಎಲ್ಲ ಹಾಕಿದ ಕಾರಣ ಸ್ವಲ್ಪ ಟೇಸ್ಟ್ ಅದೇ ಥರ ಬರ್ಬೋದು ಹಾಂ, ಅಂತ. ಪಕೋಡ ಟೇಸ್ಟೇ ಬರ್ತದೆ. ಹಾಂ ಇದರಲ್ಲಿ ಸ್ವಲ್ಪ ಜಾಕ್ ಫ್ರೂಟ್ ಸ್ಮೆಲ್ ಬರ್ತದೆ, ಸೀಡಿದು. ಹಾಂ 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 ಅದೇ ನಾವು ಏನು ಹಲಸಿನ ಬೀಜ ಹಸಿ ಹಾಕಿದ್ದಲ್ಲ ಅದಕ್ಕೂ ಕೂಡ? ಇಲ್ಲ ಇಲ್ಲ, ಇದು ಬೇಯಿಸಿ ಹಾಕಿದೆ. ಇದಕ್ಕೆ ಬೇಯಿಸಿ ಹಾಕಿದೆ, ಅದಕ್ಕೆ ಉಂಡೆಗೆ ಹಸಿ ಹಾಕಿದೆ. ಓಕೆ, ಅದ್ರ ಮತ್ತೆ ತುಪ್ಪದಲ್ಲಿ ಹುರಿದ್ವಲ್ಲ ಅದನ್ನ. ಹೌದು ಹೌದು ಹೌದು. ಹಾಗಾಗಿ ಜಾಸ್ತಿ ಕಾಯಬೇಕು ಅಂತಿಲ್ಲ ಇಲ್ಲ ಅಲ್ಲ, ಆಲ್ರೆಡಿ ಬೆಂದಿರುತ್ತೆ ಹಾಕ್ಬೇಕು, ಮೇಲ್ಗಡೆಯಿಂದ. ಯಾಕಂದ್ರೆ ಕಡಲೆ ಹಿಟ್ಟು ಹಾಕಿದೇವಲ್ಲ, ಹಾಂ ಹೌದು ಅದು ಬಾಯ್ಲ್ ಆಗಬೇಕು. ಹೌದು ಹೌದು. ಊಟ ಜೊತೆ ಕೂಡ ಊಟ ಜೊತೆಗೆ ಸಹ ತಿನ್ಬೋದಲ್ಲ. ಪಕೋಡ ಅಂತ ಹೇಳಿದ್ರೆ ಟೀ ಜೊತೆ ಈ ತಿನ್ನುವಂಥದ್ದಲ್ಲ, ಜೊತೆಗೆ ಇದು ಹಾಗೆ ಸಹ ನಮ್ಮ ಸಾರು, ನಮ್ಮ ತಿಳಿ ಸಾರೆಲ್ಲ ಬರ್ತಾವಲ್ಲ ಅದರೊಟ್ಟಿಗೆಲ್ಲ ತಿನ್ಬೋದು. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ರೆಡಿ ಆಗಿದೆ. ನೀವು ಸ್ಟವ್ ಆಫ್ ಮಾಡಿದ್ದೀರಾ? ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಪ್ಲೇಟ್ ಅಂತೂ ರೆಡಿ ಇದೆ. ಓಕೆ, ಇನ್ನು ಸರ್ವ್ ಮಾಡೋದಲ್ಲ? ಓಕೆ. ಸೊ ಬಿಸಿ ಬಿಸಿಯಾದ ಹಲಸಿನ ಬೀಜದ ಪಕೋಡ ರೆಡಿ. ಬಿಸಿ ಬಿಸಿಯಾದ ಹಲಸಿನ ಬೀಜದ ಪಕೋಡ ಪಕೋಡ ನಾರ್ಮಲ್ ಆಗಿ ನಾವು ಏನು ಕಡಲೆ ಹಿಟ್ಟು, ಈರುಳ್ಳಿ ಎಲ್ಲ ಹಾಕಿ ತಿಂತೀವಿ. ಒಂದು ಕಂಟೆಂಟ್ ಜಾಸ್ತಿ ಅಷ್ಟೇ. ಹೌದು, ಹಲಸಿನ ಬೀಜ ಅಂದ್ರೆ ನಾರ್ಮಲ್ ಆಗಿ ಸಾಂಬಾರ್ ಇದಕ್ಕೆಲ್ಲ ಯೂಸ್ ಮಾಡ್ತೇವೆ, ಹೌದು, ಪಕೋಡಕ್ಕೂ ಯೂಸ್ ಮಾಡ್ತೇವೆ ಅಂತ ನಿಮ್ಮಿಂದ ಈಗ ಗೊತ್ತಾಯ್ತು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ ಈಗ? ಓಕೆ, ಸ್ಪೆಷಲ್ ಆಗಿ ಹೊಸದ ಮ್ಯಾಮ್ ಹಲಸಿನ ಬೀಜದ ಪಕೋಡ ರೆಡಿ ಮಾಡಿಕೊಟ್ಟಿದ್ದಾರೆ. ಸ್ಪೆಷಲ್ ಟೇಸ್ಟ್ ಕೂಡ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಹಲಸಿನ ಬೀಜದ ಪಕೋಡ ತಯಾರಿಸುವ ವಿಧಾನ. ಮೊದಲು ಬೇಯಿಸಿ ಒಣಗಿಸಿದ ಹಲಸಿನ ಬೀಜವನ್ನು ಪುಡಿ ಮಾಡಿಕೊಳ್ಳಿ. ನಂತರ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಶುಂಠಿ, ಮೆಣಸಿನ ಪುಡಿ, ಅರಶಿನ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಿಕ್ಕ ಉಂಡೆಗಳಾಗಿ ಉದುರಿಸಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಹಲಸಿನ ಬೀಜದ ಪಕೋಡ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. 2 ಅಡುಗೆ ನಮ್ಮ ಮುಂದೆ ಇದೆ. ಈಗ ಯಾವುದು ಫಸ್ಟ್ ಟೇಸ್ಟ್ ನೋಡುವ? ಫಸ್ಟ್ ಸ್ವೀಟ್ ಟೇಸ್ಟ್ ಮಾಡಿ, ಸ್ವೀಟ್ ಮತ್ತೆ ಖಾರ ಟೇಸ್ಟ್ ಮಾಡಿ. ಓಕೆ, ಹಾಗಾದರೆ ಈಗ ಹಲಸಿನ ಬೀಜದ ಉಂಡೆ ಸ್ವಲ್ಪ ಸ್ಮೂತ್ ಆಗಿದೆ ನೋಡಿ, ಸ್ಮೂತ್ ಆಗಿದೆ ನೋಡಿ. ಹಲ್ಲಿಲ್ದವರಿಗೆ ಸಹ ತಿನ್ಲಿಕ್ಕೆ ಆಗ್ತದೆ, ಇನ್ನೂ ಒಳ್ಳೆಯದು, ಪ್ರಾಯದವರಿಗೆಲ್ಲ. ಓಕೆ, ಎಲ್ಲಾದ್ರೂ ತಿನ್ಬೋದು ಅಂತ ಕಾಣುತ್ತೆ, ಪರಿಮಳ ಹಾಗೆ ಘಮ ಘಮ ಅಂತ ಉಂಟು. ಓಕೆ, ತಗೊಳ್ಳಿ ನೀವು ಕೂಡ. ಇದಂತೂ ಬಾಯಿಗೆ ಆಗುವಾಗಲೇ ಸ್ಮೂತ್ ಬೆಣ್ಣೆ ಥರ ಉಂಟು, ಸಾಕಾಗಿ ಉಂಟು ಅಲ್ಲ? ನೀವು ಹೇಗೆ ಒಮ್ಮೆ ಬಾಯಿಗೆ ಹಾಕಿದ್ರಿ ಹಾಗೆ ಎಲ್ಲವನ್ನು ಒಮ್ಮೆ ಬಾಯಿಗೆ ಹಾಕಿ ಖಾಲಿ ಮಾಡ್ಬೋದಲ್ಲ. ಟೇಸ್ಟ್ ಅಂತೂ ಸಾಕಾಗಿದೆ. ನಾರ್ಮಲ್ ಆಗಿ ನಾವು ಏನು ರವೆ ಲಾಡು ಆ ಥರ ಅಲ್ಲಿ ತಿಂತೇವೆ, ಆದರೆ ಈ ಥರ ಹಲಸಿನ ಬೀಜದ ಟೇಸ್ಟು ಡಿಫ್ರೆಂಟ್ ಆಗಿ ಕಾಣ್ತುಂಟು. ಓಕೆ, ನಾನಂತೂ ಇದನ್ನು ಫುಲ್ ಖಾಲಿ ಮಾಡ್ತಾ ಇದ್ದೇನೆ. ಈಗ ಅದನ್ನು ಮುಂದೆ ಈಗ ನೆಕ್ಸ್ಟ್ ಪಕೋಡ, ಹಲಸಿನ ಬೀಜದ ಪಕೋಡ, ಸೇಮ್ ಹಲಸಿನ ಬೀಜದ ಖಾರ. ಓಕೆ, ಸಾಸ್ ಅಲ್ಲಿ ಇದ್ದರೆ ಒಳ್ಳೆಯದಂತ ಹೇಳ್ತೀರಾ? ಹೌದು. ಓಕೆ, ತಗೊಳ್ಳಿ. ನೋಡುವಾಗ ಗೋಬಿ ಮಂಚೂರಿ ಆಗಿ ಕಾಣ್ತದೆ. ಹಾಂ, ಗೋಬಿ ಮಂಚೂರಿ ಆಗಿ ಕಾಣ್ತುಂಟಲ್ಲ. ಹೇಗೆ ಆಗಿದೆ ಇದು? ಡಿಫ್ರೆಂಟ್ ಟೇಸ್ಟ್ ಉಂಟು. ಹೌದಾ? ನಾರ್ಮಲ್ ಪಕೋಡಕ್ಕಿಂತ ಏನು ಹಲಸಿನ ಬೀಜ ಸ್ವಲ್ಪ ಸ್ಮೂತ್ ಆಗಿರುವ ಕಾರಣ ಸ್ಮೂತ್ ಆಗಿ ಬಾಯಿಗೆ ಗೊತ್ತಾಗುಂಟು. ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿ ಉಂಟಲ್ಲ. ನಾರ್ಮಲ್ ಪಕೋಡ ಏನು ನಾವು ಈರುಳ್ಳಿ ಇದೆಲ್ಲ ತಿಂತೇವೆ, ಈ ಥರ ಸ್ಪೆಷಲ್ ಆಗಿ ಮಾಡಿದರೆ ಗಮ್ಮತ್ತು ಇರ್ಬೋದು ಅಂತ. ಓಕೆ, 2 ಡಿಶ್ ಕೂಡ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ 2 ಅಡಿಗೆಯನ್ನು ಮಾಡಿ? ನನಗೆ ಇನ್ನು ಮತ್ತೊಮ್ಮೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಭಾರಿ ಖುಷಿ ಆಯಿತು. ಓಕೆ, ಸೊ ನಮಗೆ ಕೂಡ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ಇನ್ನೂ ಇದೇ ಥರ ಸ್ಪೆಷಲ್ ಡಿಶ್ಗಳನ್ನು ಹೇಳ್ಕೊಡಿ ಅಂತ ಹೇಳ್ತಾ ಈ ಒಂದು 2 ಡಿಶ್ ಮಾಡಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಫಾರ್ ನಮ್ಮ ಟಿವಿ. ಓಕೆ,
ಓಕೆ, ವಸುಧಾ ಮ್ಯಾಮ್ ಸಾಕಾಗಿರುವಂತಹ ಹಲಸಿನ ಬೀಜದ ಒಂದು ಸ್ವೀಟ್, ಇನ್ನೊಂದು ಖಾರ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿ ನಡೆಸ್ತಾ ಇದ್ದಾವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾನ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.